ಚಿತ್ರದುರ್ಗದಲ್ಲಿ SDPIನ ಜಾಕೀರ್ ಹುಸೇನ್ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಚಡ್ಡಿ ಬಿಚ್ಚಿಸ್ತೀನಿ ಇತ್ಯಾದಿ ಎಲ್ಲ ಮಾತಾಡಿದಾರಂತೆ. ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಇದು 47ರ ಭಾರತ ಅಲ್ಲ. ನೀವು ಮಾಡಿದ್ದೆಲ್ಲ ಸಹಿಸಿಕೊಂಡು ನಿಮಗೆ ಬಿರಿಯಾನಿ ಕೊಟ್ಟು ಸಾಕುವ ಭಾರತವೂ ಅಲ್ಲ. ನಿಮ್ಮ ಮೇಲಿನ ಕೇಸುಗಳನ್ನು ವಾಪಸ್ ತೆಗೆದುಕೊಂಡು ನೀವು ಮೆರೆಯೋದಕ್ಕೆ ಅವಕಾಶ ಮಾಡಿಕೊಡುವಂಥ ಸರ್ಕಾರವೂ ಈಗಿಲ್ಲ. ಈಗಿರೋ ಸರ್ಕಾರ ಬಹಳ ಜಾಸ್ತಿ ಬಾಲ ಉದ್ದ ಮಾಡಿದ್ರೆ ಬಾಲ ಕಟ್ ಮಾಡೋದು ಹೆಂಗೆ ಅಂತ ಗೊತ್ತಿರೋ ಸರ್ಕಾರ, ಬಾಂಬ್ ಹಾಕುವವರಿಗೆ ತಲೆ ಮೇಲೆ ಬಾಂಬ್ ಹಾಕುವ ತಾಕತ್ತಿರೋ ಸರ್ಕಾರ, ಭಯೋತ್ಪಾದನೆ ಮಾಡುವವರಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಮತ್ತಿನ್ಯಾವತ್ತೂ ತಲೆ ಎತ್ತಬಾರ್ದು ಅಂತ ಆ ರೀತಿ ತಾಕತ್ ತೋರಿಸುವ ಸರ್ಕಾರ ಇರ್ತಕ್ಕಂಥದ್ದು. ನಿಮ್ಮ SDPI ಹುಟ್ಟಿದ್ದೇ ಕೇರಳದಲ್ಲಿ, ಅಲ್ಲೇ ಇಲ್ಲ. ಇದು ಕೋಮು ಆಧಾರಿತ ಮತ ಆಧಾರಿತ ಮೀಸಲಾತಿ ಕೇರಳದಲ್ಲೇ ಇಲ್ಲ. ಆಂಧ್ರದಲ್ಲಿ ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ರ 7 ಜನ ನ್ಯಾಯಾಧೀಶರ ಲಾರ್ಜರ್ ಬೆಂಚ್ ಇದು ಸಂವಿಧಾನ ಬಾಹಿರ ಅಂತ ವಜಾ ಮಾಡ್ತು. ಕರ್ನಾಟಕದಲ್ಲಿ ಸಂವಿಧಾನ ಬಾಹಿರವಾಗಿರುವಂಥ ಮೀಸಲಾತಿ ಯಾರಿಗೂ ಕೊಡಲ್ಲ. ಅದೇನು ತಲೆ ಹೋಗುತ್ತೋ ತಲೆ ತೆಗಿತೀಯೋ ಅದೇನು ತಾಕತ್ತು ನೀ ತೋರಿಸು. ನಿಮ್ಮ ತಾಕತ್ತು ತೋರಿಸಿ, ಆಗ ನಿಮ್ಮ ತಾಕತ್ತಿಗೆ ಏನು ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ. ಮತ್ತೆ ಸಂವಿಧಾನ ಬಾಹಿರವಾಗಿರೋದನ್ನು ಯಾರು ಸಮರ್ಥನೆ ಮಾಡ್ತಾರೆ ಅವ್ರ ಸಮರ್ಥನೆ ನಿಂತ್ಕೊಳ್ಳಿ. ಇದರಲ್ಲಿ ಪ್ರಶ್ನಿಸೋದಕ್ಕೆ ಅವಕಾಶ ಇದೆ. ಧಮಕಿ ಹಾಕೋ ಅಂತ ತಾಲಿಬಾನ್ ಮಾದರಿ ಭಾರತದಲ್ಲಿ ನಡೆಯೋದಿಲ್ಲ. ಇದು ತಾಲಿಬಾನ್ ಆಡಳಿತ ಇರೋ ರಾಜ್ಯ ಅಲ್ಲ. SDPI ಏನಾದ್ರು ತಾಲಿಬಾನ್ ಆಡಳಿತ ಇದೆ ಅಂತ ಭಾವಿಸಿದ್ರೆ ತಾಲಿಬಾನ್ ಆಡಳಿತ ಇರುವ ರಾಜ್ಯ ಅಲ್ಲ. ಇಷ್ಟಕ್ಕೂ ಅವರಿಗೆ EWS ಅಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ತಗೊಳ್ಳಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಮೇಲೆ ಧಮಕಿ ಹಾಕಿದ್ರೆ ಆ ಧಮಕಿನ ಹೇಗೆ ಎದುರಿಸಬೇಕು ಅಂತ ಸರ್ಕಾರಕ್ಕೂ ಗೊತ್ತಿದೆ, ಪಕ್ಷಕ್ಕೂ ಗೊತ್ತಿದೆ.